ಜನವರಿ 16ರಂದು ನಿಗೂಢವಾಗಿ ನಾಪತ್ತೆಯಾಗಿ ಬಳಿಕ 2 ದಿವಸ ಕಳೆದು ಕೊಯ್ಪಾಡಿ ಸಮುದ್ರ ಕಿನಾರೆಯಲ್ಲಿ ಹಲವಾರು ಶಂಕೆಗಳಿಗೆ ಕಾರಣವಾಗುವ ಸ್ಥಿತಿಯಲ್ಲಿ ಪತ್ತೆಯಾದ ಮಿಯಾಪದವು ವಿದ್ಯಾವರ್ಧಕ ಹೈಯರ್ ಸೆಕೆಂಡರಿ ಶಾಲೆಯ ಅಧ್ಯಾಪಿಕೆ ರೂಪಶ್ರೀ ಸಾವಿನ ಕುರಿತು ನಡೆಯುತ್ತಿರುವ ತನಿಖೆಯನ್ನು ತ್ವರಿತಗೊಳಿಸಿ ಸಾವಿಗೆ ಕಾರಣಕರ್ತನಾದ ಆರೋಪಿಯನ್ನು ಕೂಡಲೇ ಬಂಧಿಸುವಂತೆ ಸಿಪಿಐ ಮಂಜೇಶ್ವರ ಮಂಡಲ ಸಮಿತಿಯಿಂದ ಆಗ್ರಹಿಸಿದೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಪಿಐ ಜಿಲ್ಲಾ ನಿರ್ವಾಹಕ ಸಮಿತಿ ಸದಸ್ಯ ಬಿವಿ ರಾಜನ್, ಈ ಘಟನೆ ನಾಡಿನ ಜನರನ್ನು ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಊರವರು ಹಾಗೂ ಕುಟುಂಬಸ್ಥರ ಶಂಕೆಯನ್ನು ವ್ಯಕ್ತಪಡಿಸುತ್ತಿರುವ ಸದ್ರಿ ಶಾಲೆಯ ಅಧ್ಯಾಪಕನನ್ನ ಬಂಧಿಸಿ ಕಾನೂನಿನ ಮುಂದೆ ತರಬೇಕಾದುದು ಅನಿವಾರ್ಯವಾಗಿದೆ. ಊರವರು ಹಾಗೂ ವಿದ್ಯಾರ್ಥಿಗಳು ನಾಡಿನ ಪೌರ ಜನತೆ ನಿರಂತರವಾಗಿ ಪ್ರತಿಭಟನೆಯನ್ನ ನಡೆಸುವುದನ್ನು ನೋಡುವಾಗ ಈ ವಿಷಯದ ಬಗ್ಗೆ ತಳೆದಿರುವ ಆಕ್ರೋಶವನ್ನ ವ್ಯಕ್ತಪಡಿಸುತ್ತದೆ. ಶಂಕಿತ ಆರೋಪಿಯನ್ನು ವಿದ್ಯಾಲಯದಿಂದ ಹೊರದಬ್ಬಿದ್ದರೆ ಸ್ಥಿತಿ ಇನ್ನಷ್ಟು ಸಂಕೀರ್ಣಗೊಳ್ಳಲಿರುವುದಾಗಿ ಅವರು ಎಚ್ಚರಿಸಿದರು. ವಿದ್ಯಾವರ್ಧಕ ಹೈಯರ್ ಸೆಕೆಂಡರಿ ವಿದ್ಯಾಲಯದ ಅಧ್ಯಾಪಿಕೆಯಾದ ಶ್ರೀಮತಿ ಸಿ.ಕೆ. ರೂಪಶ್ರೀಯವರ ನಿಗೂಢಾತ್ಮಕವಾದಂತಹ ಸಾವಿನ ಬಗ್ಗೆ ಈಗ ನಡೆಯುತ್ತಿರುವಂತಹ ತನಿಖೆಯನ್ನು ತ್ವರಿತಗೊಳಿಸಬೇಕೆನ್ನುವುದು ಭಾರತ ಕಮ್ಯುನಿಸ್ಟ್ ಪಾರ್ಟಿ ಸಿಪಿಐ ಈ ಪತ್ರಿಕಾಗೋಷ್ಠಿಯಲ್ಲಿ ಆವಶ್ಯಪಡುತ್ತಿರುವುದು. ಜನವರಿ 16ರಂದು ಸದರಿ ಅಧ್ಯಾಪಿಕೆಯವರು ನಿಗೂಢವಾಗಿ ನಾಪತ್ತೆಯಾಗಿ 18ರಂದು ಕೊಯ್ಪಾಡಿ ಸಮುದ್ರ ತೀರದಲ್ಲಿ ಅವರ ಮೃತ ಶರೀರ ಪತ್ತೆಯಾಯಿತು. ಆ ಮೃತ ಶರೀರವನ್ನು ಕಂಡ ಪ್ರತಿಯೊಬ್ಬರು ಸಾವಿನ ಬಗ್ಗೆ ಅತ್ಯಂತ ಗಾಢವಾದ ಅದರ ಬಗ್ಗೆ ಹಲವಷ್ಟು ಸಂಶಯಗಳನ್ನು ಸ್ಥಳೀಯರು ಹಾಗೂ ಅಲ್ಲಿ ನೆರೆದಿದ್ದವರು. ಸುದ್ದಿಗೋಷ್ಠಿಯಲ್ಲಿ ಸಿಪಿಐ ಮಂಡಲ ಕಾರ್ಯದರ್ಶಿ ಜಯರಾಮ, ಎಐಎಫ್ಐ ಮಂಡಲ ಕಾರ್ಯದರ್ಶಿ ಹರೀಶ್, ಮಂಡಲ ಕಮಿಟಿ ಸದಸ್ಯ ರಾಮಕೃಷ್ಣ ಮೊದಲಾದವರು ಉಪಸ್ಥಿತರಿದ್ದರು.